ನಿನ್ನೆ ಅಂತ್ಯ ಸಂಸ್ಕಾರದ ಸಂದರ್ಭದಲ್ಲಿ ಸಹಜವಾಗಿ ಜನಾಕ್ರೋಶವಾಗಿ ನಿರ್ಮಾಣ ಆಗಿದೆ. ನಾನು ನಿನ್ನೆನೂ ಕೂಡ ಹೇಳಿದ್ದೇನೆ, ಕಾರ್ಯಕರ್ತರ ಭಾವನೆಗಳನ್ನ ನಾವು ಗೌರವಿಸ್ತೇವೆ. ಅಂದರೆ ಜನಾಕ್ರೋಶ ಏನು ನಿರ್ಮಾಣ ಆಗಿರೋದು ಅಂತ ಕೇಳಿದರೆ, ಆರೋಪಿಗಳ ಮೇಲೆ ಒಂದು ಕಟ್ಟುನಿಟ್ಟಿನಾದಂಥ ಒಂದು ಕ್ರಮ ಕೈಗೊಳ್ಳಬೇಕು ಅನ್ನುವಂಥ ಬೇರೆ ಬೇರೆ ರೀತಿಯಾದಂಥ ನಿರೀಕ್ಷೆಗಳನ್ನು ಕಾರ್ಯಕರ್ತರು ಮತ್ತು ಜನ ಮಾಡ್ತಾ ಇದ್ದಾರೆ. ಇವತ್ತು ಅಂತಹ ಯಾವ ಕೊಲೆಘಟಕರನ್ನ ಅದೇ ರೀತಿಯಾದಂಥ ಉತ್ತರವನ್ನು ಕೊಡಬೇಕು ಅನ್ನುವಂಥ ಆಕ್ರೋಶ ಇವತ್ತು ಜನಮಾನಸದಲ್ಲಿ ಬರ್ತಾ ಇದೆ. ನಮ್ಮ ಸರ್ಕಾರ ಏನು ಕೈ ಕಟ್ಟಿಕೊಳ್ತಿಲ್ಲ. ಘಟನೆ ನಡೆದ 24 ಗಂಟೆ ಒಳಗೆ ಇವತ್ತು 2 ಜನರನ್ನು ನಾವು ಬಂಧನ ಮಾಡಿದ್ದೇವೆ. ಇವತ್ತು ನಾನು ವಿನಂತಿ ಮಾಡೋದೇನು ಅಂತ ಕೇಳಿದರೆ, ಜನಾಕ್ರೋಶ ಸಹಜವಾಗಿ ಒಬ್ಬ ಕಾರ್ಯಕರ್ತನನ್ನು, ಮನೆಯ ಮಗನನ್ನು, ಒಬ್ಬ ಪ್ರಾಮಾಣಿಕ ಕಾರ್ಯಕರ್ತನನ್ನು ಕಳ್ಕೊಂಡಾಗ ನಮಗೆ ಅತ್ಯಂತ ದುಃಖ ಆಗುತ್ತೆ. ನಾವೆಲ್ಲರೂ ಕೂಡ ಕಾರ್ಯಕರ್ತರಾಗಿ ಮಂತ್ರಿ ಆಗುವಂಥವ್ರು, ಮಂತ್ರಿಯಾಗಿ ಕಾರ್ಯಕರ್ತರಾಗಿರುವಂಥವ್ರಲ್ಲ. ಹಾಗಾಗಿ ಕಾರ್ಯಕರ್ತರ ಭಾವನೆಗಳೇನಿದೆ, ಕಾರ್ಯಕರ್ತರ ನೋವೇನಿದೆ ಮತ್ತು ಇದೇ ರೀತಿಯಾದಂಥ ಹೋರಾಟಗಳಲ್ಲಿ ನಾವೆಲ್ಲರೂ ಕೂಡ ಬಂದಿದ್ದರಿಂದ ಇದರ ನೋವು ನಲಿವುಗಳು, ಇದರ ಹಿಂದೆ ಇರುವಂಥ ಆಳ ಆಗಲ ಎಲ್ಲದೂ ಕೂಡ ನಮಗೆ ಅಂದಾಜಿದೆ. ಯಾವುದೇ ಕಾರಣಕ್ಕೂ ಇದನ್ನು ಬಿಡೋದಿಲ್ಲ. ಇದನ್ನು ತಾರ್ಕಿಕವಾದಂಥ ಅಂತ್ಯಕ್ಕೆ ತೆಗೆದುಕೊಂಡು ಹೋಗಬೇಕು ಅನ್ನುವಂಥ ಎಲ್ಲ ಯೋಚನೆಗಳನ್ನು ನಾವೆಲ್ಲ ಪ್ರಮುಖರು ಕೂಡ ಮಾಡಿದ್ದೇವೆ. ಅದಕ್ಕೊಂದು ಕಾನೂನಿನ ಚೌಕಟ್ಟು, ಸಂವಿಧಾನದ ಚೌಕಟ್ಟು ಎಲ್ಲದೂ ಕೂಡ ಇದೆ. ಅದನ್ನು ಗಮನದಲ್ಲಿಟ್ಟುಕೊಂಡು ಇದಕ್ಕೊಂದು ತಾರ್ಕಿಕ ಅಂತ್ಯವನ್ನು ಆಡಬೇಕು. ಜನಮಾನಸದಲ್ಲಿ ಮತ್ತು ಕಾರ್ಯಕರ್ತರ ಮನಸ್ಸಿನಲ್ಲಿ ಯಾವ ರೀತಿಯಾದಂಥ ನಿರೀಕ್ಷೆಗಳಿದೆಯೋ ಆ ನಿರೀಕ್ಷೆಗಳನ್ನು ಆರೋಪಿಗಳ ಮೇಲೆ ಇಟ್ಟುಕೊಂಡು ಮಾಡಬೇಕು ಅನ್ನುವಂಥದ್ದು ನಮ್ಮ ಕಣ್ಣು ಮುಂದೆ ಇದ್ದೇ ಇದೆ. ಖಂಡಿತ ಈ ನಿಟ್ಟಿನಲ್ಲಿ ತಕ್ಷಣ ಆರೋಪಿಗಳನ್ನು ಬಂಧಿಸಬೇಕು ಮತ್ತು ಅವ್ರ ಮೇಲೆ ಕಟ್ಟುನಿಟ್ಟಿನಾದಂಥ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತೇಳಿ ನಾವು ನಿನ್ನೆಯಿಂದನೇ ಎಲ್ಲ ಅಧಿಕಾರಿಗಳ ಮೇಲೆ ಸಭೆಗಳನ್ನು ನಡೆಸಿದ್ದೇವೆ, ಒತ್ತಡವನ್ನು ಹಾಕಿದ್ದೇವೆ. ನಮಗಿರುವಂಥ ಮಾಹಿತಿಗಳನ್ನು ಪೊಲೀಸ್ ಇಲಾಖೆ ಜೊತೆಗೆ ಹಂಚ್ಕೊಂಡಿದ್ದೇವೆ. ಇವತ್ತು ನಾನು ಪೊಲೀಸ್ ಇಲಾಖೆ ಇವತ್ತು 2 ಜನರನ್ನು 24 ಗಂಟೆ ಒಳಗೆ ಬಂಧಿಸಿದ್ದಾರೆ. ಶಂಕಿತರು ಅನ್ನುವಂಥವ್ರನ್ನ ಒಂದು 10ಕ್ಕೂ ಹೆಚ್ಚು ಜನರನ್ನು ಇವತ್ತು ವಶಕ್ಕೆ ತೆಗೆದುಕೊಂಡಿದ್ದಾರೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ನಮಗೆ ಗೊತ್ತಾಗಿದೆ. ಪೊಲೀಸರ ತನಿಖೆಗೆ ಮುಕ್ತವಾದಂಥ ಅವಕಾಶವನ್ನು ನಮ್ಮ ಸರ್ಕಾರ ಮಾಡಿಕೊಟ್ಟಿದೆ. ಯಾವುದೇ ರೀತಿ ಇದೇ ರೀತಿ ತನಿಖೆ ಆಗಬೇಕು, ಇಂಥವರೇ ಆರೋಪಿಗಳನ್ನು ಬಂಧನ ಮಾಡಬೇಕು ಅಂತೇಳಿ ಸರ್ಕಾರ ಎಲ್ಲೂ ಕೂಡ ತೋರಿಸೋದಿಲ್ಲ. ನಾವು ಮುಕ್ತವಾದಂಥ ಅವಕಾಶವನ್ನು ಪೊಲೀಸ್ ಇಲಾಖೆ ಕೊಟ್ಟಿದೆ. ನಮ್ಮ ನಿರೀಕ್ಷೆ ಪೊಲೀಸ್ ಇಲಾಖೆಯ ಮೇಲೆ ನಾವು ಒತ್ತಡ ಹಾಕಿರುವಂಥದ್ದು ಮತ್ತು ನಮಗೇನು ಅಂತಂದರೆ, ಇನ್ನು ಈ ರೀತಿ ಇಡೀ ರಾಜ್ಯದಲ್ಲಿ ಈ ರೀತಿಯಾದಂಥ ಪುಂಡಾಟಿಕೆಗಳು ನಡೆದಂತೆ ಒಂದು ತಾರ್ಕಿಕವಾದಂಥ ಒಂದು ಅಂತಿಮ ಹಂತದ ಸಿದ್ಧತೆಗಳನ್ನು ಇಲಾಖೆ ಮಾಡಿಕೊಳ್ಬೇಕು ಅನ್ನುವಂಥದ್ದು ನಾವು ಹೇಳಿದ್ದೇವೆ. ಯಾವ PFI ಸಂಘಟನೆ ಗಲಭೆಯೇ ನಮ್ಮ ಚಟುವಟಿಕೆಗಳು ಅಂತ ಅಂದ್ಕೊಂಡಿದ್ದಾರೆ, ಅಂತಹ ಮಾನಸಿಕತೆಯನ್ನು ಹತ್ತಿಕ್ಕಲಿಕ್ಕೆ ಬೇಕಾದಂಥ ಎಲ್ಲ ಸಿದ್ಧತೆಯನ್ನು ಮಾಡಬೇಕು ಅನ್ನುವಂಥದ್ದು ಪೊಲೀಸಿನ ಮೇಲಧಿಕಾರಿಗಳಿಗೆಲ್ಲರೂ ಕೂಡ ನಾವು ತಿಳಿಸಿದ್ದೇವೆ. ಆ ನಿಟ್ಟಿನ ಅವರೆಲ್ಲರೂ ಕೂಡ ಕಾರ್ಯತತ್ಪರರಾಗಿದ್ದಾರೆ. ನಾನು ನಿನ್ನೆ ಕೂಡ ಪೊಲೀಸ್ ಆಡಳಿತದ ಕಡೆಯಿಂದ ಏನೇನು ಎಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕೋ ಆ ಎಲ್ಲ ಎಚ್ಚರಿಕೆಗಳನ್ನು ತೆಗೆದುಕೊಳ್ಳಲಿಕ್ಕೆ ನಿನ್ನೆನೂ 2 ಮೀಟಿಂಗ್ ಮಾಡಿದ್ವಿ. ಇವತ್ತು ಕೂಡ ಬೆಳಗ್ಗೆಯಿಂದ ನಮ್ಮ ಎಲ್ಲ ಶಾಸಕರು ನಾವೆಲ್ಲ ಕಾರ್ಯಕ್ರಮಗಳನ್ನು ರದ್ದು ಮಾಡಿ ಇದರಿಂದನೇ ಅಧಿಕಾರಿಗಳ ಜೊತೆಗೆ ಸಭೆಯನ್ನು ಮಾಡ್ತಾ ಇದ್ವಿ. ಭಾಳ ಪ್ರಮುಖವಾಗಿ ಗಡಿಭಾಗದ ಜಿಲ್ಲೆ ಆಗಿದ್ದರಿಂದ ಗಡಿಯಲ್ಲಿ ಯಾವ ರೀತಿಯಾದಂಥ ಎಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು ಅನ್ನುವಂಥದ್ದು ನಮ್ಮ ಮೊದಲನೇ ಆದ್ಯತೆ ಇದ್ದೇ ಇದೆ. ಮತ್ತು PFIನ ಸಂಘಟನೆಯ ಈ ಹಿಂದಿನ ಆರೋಪಿಗಳು ಯಾರ್ಯಾರಿದ್ದಾರೆ ಅಂಥ ಆರೋಪಿಗಳನ್ನು ಪತ್ತೆ ಹಚ್ಚಬೇಕು, ಅವರ ಹಿಂದೆ ಶಂಕಿತರನ್ನು ಗಮನಿಸಬೇಕು ಅನ್ನುವಂಥದ್ದು ಎಲ್ಲ ಕಡೆ ಇದ್ದೇ ಇದೆ. ಮತ್ತು ನಮ್ಮ ಕಾರ್ಯಕರ್ತರ ಭಾವನೆಗಳೇನಿದೆ ಇದನ್ನು ಎಲ್ಲ ಕಾರ್ಯಕರ್ತರ ಜೊತೆಗೆ ದೂರವಾಣಿಯ ಮುಖಾಂತರ ಮಾತಾಡುವಂಥದ್ದು ಮತ್ತು ಅವ್ರನ್ನ ವೈಯಕ್ತಿಕವಾಗಿ ಕರೆದು ಮಾತನಾಡಿ ಕಾರ್ಯಕರ್ತರ ಭಾವನೆಗಳನ್ನು ಕೂಡ ನಿರಂತರವಾಗಿ ಮಾತಾಡ್ತಾ ಇದ್ದೇವೆ, ಸಂಪರ್ಕದಲ್ಲಿದ್ದೇವೆ. ಒಟ್ಟಾರೆ ನಮ್ಮ ಸರ್ಕಾರದ ಮೇಲೆ ವಿಶ್ವಾಸ ಇಡಲೇಬೇಕೆಲ್ಲರೂ ಕೂಡ. ಇದೇ BJP ಸರ್ಕಾರ DG ಹಳ್ಳಿ ಗಲಾಟೆಯನ್ನು ಹತ್ತಿಕ್ಕಿದ್ದು, ಇದೇ BJP ಸರ್ಕಾರ ಮಂಗಳೂರಿನ CAA ಗಲಭೆಯನ್ನು ಹತ್ತಿಕ್ಕಿದ್ದು, ಇದೇ ನಮ್ಮ ಸರ್ಕಾರ ಹುಬ್ಬಳ್ಳಿಯ ಘಟನೆಯಲ್ಲಿ 24 ಗಂಟೆ ಒಳಗೆ ಮೌಲ್ಯವನ್ನು ರಾಜಸ್ಥಾನದಿಂದ ಹೇಳ್ಕೊಂಡು ಬಂದಿದ್ದು, ಇದೇ BJP ಸರ್ಕಾರ ಗೋಹತ್ಯೆ ನಿಷೇಧದ ಕಾನೂನನ್ನು ಜಾರಿಗೆ ತಂದಿದ್ದು, ನಮ್ಮ ಹಿಂದೂ ಪರವಾದಂಥ ಸರ್ಕಾರವೇ ಮತಾಂತರದ ನಿಷೇಧದ ಕಾನೂನನ್ನು ಕೂಡ ಜಾರಿಗೆ ತಂದಿದ್ದು. ಇವತ್ತು ಈ ರೀತಿಯಾದಂಥ ಘಟನೆಗಳಾದಾಗ ಇನ್ನಷ್ಟು ಉಗ್ರ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನುವಂಥ ನಿರೀಕ್ಷೆಗಳನ್ನು ಕಾರ್ಯಕರ್ತರು ಮಾಡ್ತಾ ಇದ್ದಾರೆ. ಆ ನಿರೀಕ್ಷೆಗಳನ್ನು ಮುಟ್ಲಿಕ್ಕೆ ಬೇಕಾದಂಥ ಎಲ್ಲ ಸಿದ್ಧತೆಗಳನ್ನು ನಾವು ಮಾಡ್ಕೊಳ್ತಾ ಇದ್ದೇವೆ. ಜನರಿಗೂ ನಾನು ಈ ಸಂದರ್ಭದಲ್ಲಿ ವಿನಂತಿ ಮಾಡ್ತೇನೆ, ಖಂಡಿತ ಇದನ್ನೊಂದು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗ್ತವೆ. ಯಾವುದೇ ತಪ್ಪಿತಸ್ಥರನ್ನು ಎಡೆಮುರಿ ಕಟ್ಟವೆ. ಇದರ ಹಿಂದೆ ಯಾರಿದ್ದಾರೆ, ಇದರ ಮುಂದೆ ಯಾರಿದ್ದಾರೆ, ಇದಕ್ಕೆ ಹಣಕಾಸಿನ ನೆರವನ್ನು ಯಾರು ಕೊಟ್ಟಿದ್ದಾರೆ, ಇದೆಲ್ಲರನ್ನು ಕೂಡ ಬಗ್ಗು ಬಿಡದೆ ಬೆಳಿತವೆ ಅನ್ನುವಂಥದ್ದು ನಾನು ಈ ಸಂದರ್ಭದಲ್ಲಿ ವ್ಯಕ್ತ ಮಾಡ್ತೇನೆ.